ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂಥ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳ ಮಾತಾಡುವಂಥ ಭಾಷೆ ಇದೆ. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಅದೊಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು ಎರಡನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗಲ್ಲ. ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ. ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ಜೆಸಿ ಮಾಧುಸ್ವಾಮಿ 3ನೇ ಸ್ಥಾನಕ್ಕೆ ಬಿದ್ದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 42 ಸ್ಥಾನ ಅಂದ್ರೆ ಮತಗಳ ಮುಖೇನವಾಗಿ ಅಲ್ಪ ಮುನ್ನಡೆಯಲ್ಲಿದ್ದಾರೆ. ಇಲ್ಲಿ ಬಹಳ ಫೈಟ್ ನಡೀತಾ ಇರುವಂತದ್ದು ಅಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ, ಸುರೇಶ್ ಬಾಬು ಜೊತೆಗೆ ಕಿರಣ್ ಕುಮಾರ್ ನಡುವೆ. ಮಂಗಳೂರಿನಲ್ಲಿ ಯುಟಿ ಖಾದರ್ ಅವರ ಗೆಲುವಾಗಿದೆ. ಮಂಗಳೂರಿನಲ್ಲಿ ಯುಟಿ ಖಾದರ್ ಅವರು ಮತ್ತೆ ಗೆಲುವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಮೂಲಕವಾಗಿ ಗೆಲುವಿನ ನಗೆಯಲ್ಲಿ ಯುಟಿ ಖಾದರ್ ಅವರು ಇದ್ದಾರೆ. ಮಂಗಳೂರಿನಲ್ಲಿ ಗೆಲುವು ದಾಖಲು ಮಾಡಿಕೊಳ್ಳುವ ಮೂಲಕವಾಗಿ